ಬಿರ್ವೇರ್ ಕುಡ್ಲ ಇದರ ಮಹಾಸೇವಾ ಯೋಜನೆಯ ಅಂಗವಾಗಿ ಬಂಟ್ವಾಳದ ಬಂಡಾರಿ ಬೆಟ್ಟುವಿನಲ್ಲಿ ಬಡ ಕುಟುಂಬದ ಲಿಂಗಪ್ಪ ದಂಪತಿಗಳಿಗೆ ಸುಸಜ್ಜಿತ ಮನೆ ನಿರ್ಮಾಣಗೊಂಡಿದ್ದು ಹಸ್ತಾಂತರ ಕಾರ್ಯಕ್ರಮವೂ ನಡೆಯಿತು। ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಹಸ್ತಾಂತರಿಸಿದರು। ತದಬಳಿಕ ಮಾತನಾಡಿದ ಅವರು, ಯಾವುದೇ ಒಳ್ಳೆಯ ಕೆಲಸ ಮಾಡುವಾಗ ಟೀಕೆ ಸಹಜ, ಅದನ್ನ ಎದುರಿಸಿಕೊಂಡೇ ಇಂದು ಈ ಸಂಘಟನೆ ಈ ಮಟ್ಟಕ್ಕೆ ಬೆಳೆದಿದೆ। ಬಡವರಿಗೆ ಸೇವೆ ಮಾಡುವುದು ಕೂಡ ದೇವರ ಪೂಜಾ ಕಾರ್ಯ ಎನಿಸಿಕೊಳ್ಳುತ್ತದೆ। ಸರ್ಕಾರ ಮಾಡಬೇಕಾದ ಕೆಲಸ ಬಿರ್ವೇರ್ ಕುಡ್ಲದಿಂದ ನಡೆದಿದೆ। ಈ ಸಂಘಟನೆ ರಾಜ್ಯ ಮಟ್ಟದಲ್ಲಿ ಬೆಳೆಯಲಿ ಎಂದು ಹಾರೈಸಿದರು। 5 ಮನೆಯನ್ನ ಸ್ವೀಕಾರ ಮಾಡಿದವರ ಹಿಂದಿನ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು, ಅವರು ಇರತಕ್ಕಂತ ಕಷ್ಟಗಳನ್ನು ನೆನಪು ಮಾಡಬೇಕು। ಹಾಗಾಗಿ ಯಾರು ಕಷ್ಟದಲ್ಲಿದ್ದಾರೆ, ಸಮಸ್ಯೆಯಲ್ಲಿದ್ದಾರೆ, ಅವರಿಗೆ ಮನೆ ಕೊಡುವಂತದ್ದು ಬಹಳ ಸುಲಭದ ಕೆಲಸ ಅಲ್ಲ। ಇದು ಸರ್ಕಾರ ಮಾಡಬೇಕಾದ ಕೆಲಸವನ್ನು ಇವತ್ತು ಬಿರ್ವೇರ್ ಕುಡ್ಲ ಮಾಡಿದೆ, ಅದಕ್ಕೆ ಅಭಿನಂದನೆ। ಬಿರ್ವೇರ್ ಕುಡ್ಲ ಪ್ರಾರಂಭ ಆದಾಗ ಬಹಳಷ್ಟು ಜನರಲ್ಲಿ ಚರ್ಚೆಗಳಿತ್ತು। ನಾನು ನಿರಂತರ ನನ್ನ ತಮ್ಮ ಅಂತ ಕರಿತಿರ್ತೇನೆ, ಬಹಳ ವರ್ಷದಿಂದ ಕಂಡಿದೆ। ಅವರು ಬಾಕಿ ಎಲ್ಲದಕ್ಕಿಂತ ಅವರ ಹೃದಯ ಶ್ರೀಮಂತಿಕೆಯನ್ನು ಕಾಣಬೇಕು। ಇಷ್ಟು ಸಣ್ಣ ಪ್ರಾಯದಲ್ಲಿ ಸಾಮಾಜಿಕ ಕಳಕಳಿ, ತುಡಿತ ಅವರ ಹೃದಯದಲ್ಲಿ ಇರ್ತಕ್ಕಂಥ ಒಂದು ಸಂಘಟನೆಯನ್ನ ನಡೆಸುವುದು ಎಷ್ಟು ಕಷ್ಟ ಅಂತ ಸಂಘಟನೆ ಒಳಗಿದ್ದವರಿಗೂ ಗೊತ್ತಿರುತ್ತೆ। ಒಂದು ಸಂಘಟನೆಯನ್ನ ಕಟ್ಟಿ ಇಷ್ಟು ಎತ್ತರಕ್ಕೆ ಬೆಳೆಸುವುದು ಹೇಗೆ ಅಂತ ಹೇಳುವಂಥದ್ದು, ಅದರ ಕಷ್ಟ ನಾವು ಅರ್ಥ ಮಾಡ್ಕೋಬೇಕು। ಅದರ ಮಧ್ಯೆ ಇವತ್ತು ಜಿಲ್ಲೆಯಲ್ಲೇ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಯುವಕರ ತಂಡವನ್ನ ಉದಯ ಪೂಜಾರಿ ಅವರು ಕಟ್ಟಿದ್ದಾರೆ। ಇದು ಬಹಳ ಅದ್ಭುತವಾಗಿರ್ತಕ್ಕಂಥ, ಸಹಜವಾಗಿರ್ತಕ್ಕಂಥ ಸಮಾಜ ಸೇವೆಯಲ್ಲಿ ಇರತಕ್ಕಂಥ ಟೀಕೆಗಳನ್ನು ಸ್ವೀಕಾರ ಮಾಡತಕ್ಕಂಥ ಮನಸ್ಸಿಕತೆಗಳು ಇರಬೇಕು। ಅದರ ಗುರಿಯೆಡೆಗೆ ಹೋಗುವಂಥದ್ರಲ್ಲಿ ತಪ್ಪಿರಬಾರದು। ಟೀಕೆಗಳು ಸಹಜ, ಗುರಿ ಅದು ನಮ್ಮ ಧರ್ಮ, ಗುರಿಯೆಡೆಗೆ ಹೋಗಬೇಕು। ನನಗನ್ನಿಸಿ ಎಲ್ಲ ಟೀಕೆಗಳನ್ನು ಎದುರಿಸಿ ಇವತ್ತು ಬಿರ್ವೇರ್ ಕುಡ್ಲವನ್ನ ಸಮರ್ಥವಾಗಿ ಉದಯ ಪೂಜಾರಿ ಅವರು ಕಟ್ಟಿದ್ದಾರೆ। ಈ ವೇಳೆ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸುದರ್ಶನ್, ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್, ನ್ಯಾಯವಾದಿ ಪ್ರಸಾದ್, ವಸಂತ್ ಪೂಜಾರಿ, ಬಿರ್ವೇರ್ ಕುಡ್ಲ ಸ್ಥಾಪಕ ಉದಯ್ ಪೂಜಾರಿ, ಸಂಘಟಕ ಚಂದ್ರಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು।